ಮುಂಬಯಿಯ ವಿಶ್ವಕರ್ಮ ಸಮಾಜ ಬಾಂಧವರನ್ನೊಳಗೊಂಡ ಪ್ರತಿಷ್ಠಿತ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ನ ವಾರ್ಷಿಕ ಶ್ರೀ ವಿಶ್ವಕರ್ಮ ಮಹೋತ್ಸವ ಮುಂಬಯಿಯ ಅಂಧೇರಿಯ ಪಶ್ಚಿಮದ ಜಾನಕಿಬಾಯಿ ಸಭಾಗೃಹದಲ್ಲಿ ವಿಜೃಂಭಣೆಯಿಂದ ಸೆಪ್ಟೆಂಬರ್ 17ರಂದು ಮುಂಬೈ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ಎನ್ ಆಚಾರ್ಯ ಹಾಗೂ ಬಿಂದುರಾಣಿ ದಂಪತಿಯ ಯಜಮಾನಿಕೆಯಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಶಂಕರನಾಥ ಪುರೋಹಿತ ಮತ್ತು ವಿಪ್ರ ಪುರಂದರರವರಿಂದ ನೆರವೇರಿತು. ಬೆಳಗ್ಗೆ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಕಾಳಿಕಾಂಬಾ ಭಜನಾ ವೃಂದ, ಕಾಂದಿವಲಿಯ ವಿಶ್ವಕರ್ಮ ಭಜನಾ ಮಂಡಳಿ, ಬೋರ್ವಿಲಿಯ ಶ್ರೀ ಲಲಿತಾಂಬಾ ಭಜನಾ ಮಂಡಳಿಯವರಿಂದ ನೆರವೇರಿತು. ಶ್ರೀ ದೇವರಿಗೆ ಮಧ್ಯಾಹ್ನ ಮಹಾಪೂಜೆ, ಬಳಿಕ ಮಹಾಪ್ರಸಾದ, ಅನ್ನದಾನ ನೆರವೇರಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಪೂಜಾ ಕಾರ್ಯದಲ್ಲಿ ಅಪಾರ ಸಂಖ್ಯೆಯ ಮುಂಬೈ ವಿಶ್ವಕರ್ಮ ಸಮಾಜ ಬಾಂಧವರು, ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಪೂಜಾ ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಪುರೋಹಿತ, ಪ್ರಸನ್ನ ಪುರೋಹಿತ, ಸಂತೋಷ್ ಪುರೋಹಿತ, ಚೇತನ್ ಪುರೋಹಿತ, ಹರೀಶ್ ಪುರೋಹಿತ್, ಪವಿತ್ರ ಪುರೋಹಿತ್ ಪಾಲ್ಗೊಂಡು ಸಹಕಾರ ನೀಡಿದರು. ವಿಶ್ವಕರ್ಮ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಪಿಜೆ ಆಚಾರ್ಯ, ಎಂಎ ಆಚಾರ್ಯ, ಜಿಟಿ ಆಚಾರ್ಯ, ನಿಟ್ಟೆ ದಾಮೋದರ ಆಚಾರ್ಯ ಮತ್ತು ಕಾರ್ಯದರ್ಶಿ ಹರೀಶ್ ಜಿ ಆಚಾರ್ಯ, ಗಣೇಶ್ ಕುಮಾರ್, ಕೋಶಾಧಿಕಾರಿ ಬಾಬಾರಾಜ್ ಎಂ ಆಚಾರ್ಯ, ಮಹಿಳಾ ವಿಭಾಗದ ಪದಾಧಿಕಾರಿಗಳಾದ ಶುಭಾ ಎಸ್ ಆಚಾರ್ಯ, ಉಷಾ ಜಿ ಆಚಾರ್ಯ, ಕಲ್ಪನಾ ಆಚಾರ್ಯ, ಮಂಜುಳಾ ಆರ್ ಆಚಾರ್ಯ ಹಾಗೂ ಪದಾಧಿಕಾರಿಗಳು, ಯುವ ವಿಭಾಗದ ಪ್ರದೀಪ್ ಆಚಾರ್ಯ, ರಾಜೇಶ್ ಆಚಾರ್ಯ, ಗಣೇಶ್ ಆಚಾರ್ಯ, ಪೂಜಾ ಆಚಾರ್ಯ ಮತ್ತಿತರ ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ನ ವಾರ್ಷಿಕ ಶ್ರೀ ವಿಶ್ವಕರ್ಮ ಮಹೋತ್ಸವದಲ್ಲಿ ಬೆಳಗ್ಗೆ ವಿಶ್ವಕರ್ಮ ಹೋಮ, ಭಜನೆ, ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮದೊಂದಿಗೆ ರಾತ್ರಿ ಶ್ರೀದೇವರಿಗೆ ಮಹಾಮಂಗಳಾರತಿ ನೆರವೇರಿತು. ಬೆಳಗ್ಗಿನಿಂದ ರಾತ್ರಿವರೆಗೆ ನಡೆದ ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಮುಂಬಯಿಯ ವಿಶ್ವಕರ್ಮ ಸಮಾಜ ಬಾಂಧವರು ಪಾಲ್ಗೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ಪುನೀತರಾದರು.
ಮುಖ್ಯವಾಗಿ ಹೇಳಬೇಕಾದ್ರೆ ಅಂದರೆ ಈ ಸನ್ಮಾನ ಕೊಟ್ಟಿದ್ದಕ್ಕೆ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಅವರ ಎಲ್ಲ ಸದಸ್ಯರಿಗೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಈ ಅವಸರಕ್ಕೆ ಡಾಕ್ಟರ್ ಮೋಹನ್ ಅವರು ಇದ್ದರು. ಅದೊಂದು ತುಂಬ ಅಭಾಗ್ಯದ ಕ್ಷಣ. ಯಾಕಂದರೆ ನಾನು ಸಣ್ಣನಿದ್ದಾಗದಿಂದ ಅವ್ರ ಹತ್ರ ನಾವು ಟ್ರೀಟ್ಮೆಂಟಿಗೆ ಹೋಗಿದ್ದೇವೆ. ಅವರಿಗೆ ಅಷ್ಟು ನೆನಪಿರೋದು ನನಗೆ ಆಗಿ ದೊಡ್ಡ ವಿಷಯ, ಅದು ಅವರ ದೊಡ್ಡತನ. ಅವರ ಕೈಯಿಂದ ಇವತ್ತು ಸನ್ಮಾನ ಪಡ್ಕೊಳ್ಳುವ ಅವಸರ ಬಂತು, ಅದು ತುಂಬ ಖುಷಿ ಎನಿಸ್ತದೆ. ಮತ್ತು ಈ PhD ನಾನು ಪೂರ್ತಿ ಶ್ರೇಯ ಕೊಡಬೇಕಾದ್ರೆ ನನ್ನ ಅಮ್ಮನಿಗೆ ಕೊಡಬೇಕು, ವಾಣಿ ರತ್ನಾಕರ್ ಆಚಾರ್ಯ ಅಂತ. ಅವರ ಪರಿಚಯ ಇದ್ದವರಿಗೆ ಗೊತ್ತಿರ್ಬೋದು. ಅವರು ತುಂಬ ಸಿಂಪಲ್ಲಾಗಿ ಇದ್ದರು. ಅವರಿಗೆ ಅಷ್ಟು ಕಲೀಲಿಕ್ಕೆ ಅವಕಾಶ ಸಿಕ್ಕದಿದ್ದರು. ನಮಗೆ, ನನ್ನ ತಮ್ಮನಿಗೆ ಅವರು ಯಾವಾಗಲೂ ಮುಂದೆ ಒರೆಸಲಿಕ್ಕೆ ಯಾವಾಗಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಜುಕೇಷನ್ ಯಾವಾಗಲೂ ಮಾಡಬೇಕಂತ ಹೇಳಿದ್ದಾರೆ. ಎಷ್ಟಂದರೆ ನಾನು ಡಿಗ್ರಿ ಆದ ಮೇಲೆ ಕೆಲವರು ಪರಿಚಿತವರು ಹೇಳ್ತಿದ್ರು, ನೀವು ಮುಂದೆ ಇನ್ನೂ ಕಲಿತ್ರೆ ನಿಮಗೆ ಹುಡುಗ ಎಲ್ಲಿಂದ ಸಿಗ್ತಾರೆ, ನಮ್ಮ ಸಮಾಜದಲ್ಲಿ ಹುಡುಗವರು ಹೆಚ್ಚು ಕಲಿಯೋದಿಲ್ಲ, ಅದರಿಂದ ಮದುವೆಗೆ ತೊಂದರೆ ಬರ್ಬೋದು ಅಂತ. ಅದು ನಿಜ, ಸರಿ. ಆದರೆ ನನ್ನ ಅಮ್ಮ ಅಷ್ಟೇ ಕೇಳಿದರು, ಕಲಿಯೋದಿದ್ದರೆ ಅವಳಿಗೆ ಮದುವೆ ಆಗ್ತಾರಂತ ಗ್ಯಾರಂಟಿ ಕೊಡ್ಬೋದಾ? ಸೊ ಅದೇ ಇಲ್ಲದಿದ್ದರೆ ಅಟ್ಲೀಸ್ಟ್ ಕಲಿತ್ರೆ ಅವಳಷ್ಟಕ್ಕೆ ಅವಳು ಕೆಲಸ ಮಾಡಿ ಮುಂದೆ ಏನಾದರೂ ಅವಳಿಗಾಗಿ ಮಾಡೋದ್ರಿಂದ ನಾವು ಇಲ್ಲಿವರೆಗೆ ಇದ್ದೇವೆ. ಈ ದಿನ ನಮಗೆ ನೋಡಲಿಕ್ಕೆ ಸಿಗ್ತಾರೆ ಅಂತ ಅವರದ್ದು ಎಲ್ಲದಕ್ಕಿಂತ ಆದರೆ ಸಾಧಾರಣವಾಗಿ ನಾವು ಹೆಚ್ಚಂದರೆ ಹೇಳ್ತೇವೆ ಹುಡುಗರು ಕಲಿಯೋದಿಲ್ಲ ಅಂತ. ಹುಡುಗಿಯವರಿಗೆ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಇಲ್ಲ, ಕೆಲವೊಮ್ಮೆ ಆ ಸಮಸ್ಯೆ ಬರಬಾರ್ದು, ಆ ಪ್ರಶ್ನೆ ಬರಬಾರ್ದು. ಇವತ್ತು ನೀವಷ್ಟು ಹೆಮ್ಮೆಯಿಂದ ಹೇಳಿದಿರಿ, 36 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಹೆಚ್ಚು ಅಂಶು ಹುಡುಗಿಯವರು ಇದ್ದರು. ಮತ್ತು ಪ್ರತಿ ವರ್ಷ ನಾವು ನೋಡಿದರೆ ಪ್ರೈಸಸ್ ಸಿಕ್ಕುವಾಗ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಸ್ಟಡೀಸಲ್ಲಿ ಹೆಚ್ಚಾಗಿ ಹುಡುಗಿಯವರಿಗೆ ಹೆಚ್ಚು ಬರ್ತಾರೆ. ಅಷ್ಟು ಟ್ಯಾಲೆಂಟ್ ಇದ್ದವರು, ಅಷ್ಟು ಬುದ್ಧಿಮತ್ತ ಇದ್ದವರು ಮುಂದೆ ಮದುವೆ ಆಗಬಾರ್ದಂತ ಅದಕ್ಕಾಗಿ ಓದದೆ ಹಿಂದೆ ಉಳಿಬೇಕಂತ ನನಗೆ ಎಣಿಸ್ತದಿಲ್ಲ. ಹಾಗೆ ಆಗಬಾರ್ದಂತ ನಾವು ನೋಡಿಕೊಳ್ಬೇಕು. ಇನ್ಫ್ಯಾಕ್ಟ್ ನಾನು ಹೇಳೋದಾದ್ರೆ ಹುಡುಗವರು ಸ್ಮಾರ್ಟ್ ಇದ್ದರೆ ಅವರು ಕಲಿತ ಹುಡುಗಿಯವರನ್ನು ಮದುವೆ ಆಗಬೇಕು. ಯಾಕಂದರೆ ಒಬ್ಬ ಹುಡುಗ ಕಲಿತ್ರೆ ಅವನನ್ನು ವಿಕಾಸ ಆಗ್ತದೆ, ಒಂದು ಹುಡುಗಿ ಕಲಿತ್ರೆ ಇಡೀ ಪರಿವಾರಕ್ಕೆ ವಿಕಾಸ ಮಾಡ್ತಾಳೆ. ಇಲ್ಲಿ ಸಭೆಯಲ್ಲಿ ನಾವು ನಮ್ಮ ಎಲ್ಲ ಹಿರಿಯರ ಮುಂದೆ ನಾನೊಬ್ಬ ಕಿರಿಯ, ಆದರೆ ನನ್ನ ವಿಷಯದಲ್ಲಿ, ಧರ್ಮದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ನಾವು 2 ಮಾತನ್ನು 10 ನಿಮಿಷದಲ್ಲಿ ಅಲ್ಲಿದ್ದರೂ ಕೂಡ 15 ನಿಮಿಷದೊಳಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಶೇಷವಾಗಿ ಪ್ರತಿ ವರ್ಷ ಈ ವಿಶ್ವಕರ್ಮ ಪೂಜೆಯನ್ನು ಆಗುವಂಥ ಕಾಲದಲ್ಲಿ ನನಗೆ, ನಾನಿಲ್ಲಿ ಕೆಲವು ವರ್ಷಗಳಿಂದ ಮುಂಬೈಲಾದಂತಹ ಈ ವಿಶ್ವಕರ್ಮ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಾರಣ ಏನಂತ ಹೇಳಿದರೆ, ಯಾವುದೋ ಒಂದು ಹೊರಗಿನ ದೇಶದಲ್ಲಿ ಇದೇ ಪೂಜೆಯನ್ನು ಮಾಡ್ತಾ ಇರುವಂಥ ಕೆಲವು ಜವಾಬ್ದಾರಿಗಳು ಇತ್ತು. ಸೌಭಾಗ್ಯವಶಾತ್ ಈ ವರ್ಷ ನನಗೆ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗುವಂಥ ಒಂದು ಸೌಭಾಗ್ಯ ನನಗೆ ಒದಗಿ ಬಂತು. ಈಗ ವಿಶ್ವಕರ್ಮ ದೇವರ ಬಗ್ಗೆ ನಾವು ಹೇಳಬೇಕು, ಕೇಳಬೇಕು, ಅರ್ಥಕೊಳ್ಬೇಕು ಅಂತಾದರೆ ಅನೇಕ ದಿನಗಳು, ಅನೇಕ ಸಮಯ ತಾಗ್ತದೆ. ಅದನ್ನು ನಾವು ಆದಷ್ಟು ಸಣ್ಣ ರೀತಿಯಲ್ಲಿ ಹೇಳಬೇಕಾದ್ರೆ, ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜನ್ಮ ಭೂಮಿಯಿಂದ, ನಮ್ಮ ಹುಟ್ಟೂರಿಂದ ಕರ್ಮ ಭೂಮಿಯನ್ನಾಗಿ ನಿರ್ಧರಿಸಿ ಈ ಮುಂಬಯಿಯ ಈ ಮಾಯಾನಗರಿಯಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೇವೆ. ಶ್ರದ್ಧೆಯಿಂದ, ಭಕ್ತಿಯಿಂದ ನೀವೆಲ್ಲ ಭಾಗವಹಿಸಿ ನೀವು ಈ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇದರ ಫಲ ಏನು, ಇದು ಯಾಕೆ ಮಾಡಬೇಕು, ಇದರ ಉದ್ದೇಶ ಏನು ಅನ್ನುವಂಥದ್ದು ನಮ್ಮ ಇಲ್ಲಿ ಕೂತಂಥ ಹಿರಿಯರಿಗೆಲ್ಲ ಸಾಧಾರಣ ಗೊತ್ತಿರ್ತದೆ. ಆದರೆ ಮುಂದಿನ ನಮ್ಮ ಮಕ್ಕಳಿಗೆ, ಕಿರಿಯರಿಗೆ ಇದನ್ನು ತಿಳಿಸುವಂಥದ್ದು ಅಗತ್ಯ ಅಂತ. ನಾವು ಪೂಜೆಗೆ ಹೋಗ್ತೇವೆ, ಪೂಜೆಯಲ್ಲಿ ಭಾಗವಹಿಸ್ತೇವೆ, ಅಲ್ಲಿ ಭರತನಾಟ್ಯಗಳನ್ನು ನೋಡ್ತೇವೆ,
ಅದೊಂದು ಮನರಂಜನೆ ಆಗಬಾರ್ದು, ಅದರಲ್ಲಿ ಭಕ್ತಿ ಬೇಕು, ಭಾವನೆ ಬೇಕು. ಅದು ಬೇಕು ಅಂತ ಆದರೆ ಆ ಮಕ್ಕಳಿಗೆ ನಾವು ಆರಂಭದಲ್ಲೇ ಅದನ್ನು ಹೇಳಿಕೊಟ್ಟಾಗ ಮಾತ್ರ ಆ ಪೂಜೆಯ ಮಹತ್ವ ಅವ್ರಿಗೆ ಗೊತ್ತಾಗ್ತದೆ. ಈಗ ವಿಶ್ವಕರ್ಮ ದೇವರು ಯಾರು ಅಂತ ಕೇಳಿದರೆ ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಸೃಷ್ಟಿಯೇ ಆಗದಿರುವಂಥ ಕಾಲದಲ್ಲಿ ಸ್ವಯಂ ಪ್ರಕಟವಾಗಿ ಸೃಷ್ಟಿಯನ್ನು ಸೃಷ್ಟಿಸಿದಂಥ ಪರಮಾತ್ಮ ಯಾರು ಅಂತ ಕೇಳಿದರೆ ವಿಶ್ವಕರ್ಮ ಪರಮಾತ್ಮ ಅಂತ. ಶೂನ್ಯ ಸ್ಥಿತಿಯಲ್ಲಿರುವಂಥ ಕಾಲದಲ್ಲಿ ಈ ಸೃಷ್ಟಿಯ ನಿರ್ಮಾಣವನ್ನು ಮಾಡಿದವರು ಶ್ರೀ ವಿಶ್ವಕರ್ಮ ಪರಮಾತ್ಮ ಅಂತ. ಈಗ ನಮ್ಮ ಕಣ್ಣ ಮುಂದೆ ಇರುವಂತಹ ನಾವು ಎಷ್ಟೋ ಸಾಕ್ಷಿಗಳನ್ನು ನೋಡಿದರೆ, ಅಜಂತ, ಎಲ್ಲೋರ, ಪಟ್ಟದಕಲ್ಲಿರ್ಬೋದು, ಐಹೊಳೆಗಳಿರ್ಬೋದು, ದೆಹಲಿಯ ಕುತುಬ್ ಮಿನಾರ್ ಇರ್ಬೋದು, ಇನ್ನಿತರ ಪ್ರಸಿದ್ಧ ಇತಿಹಾಸವನ್ನು ಹೊಂದಿದಂತಹ ಸ್ಥಳಗಳು, ಅಲ್ಲಿಯ ಕಲೆಗಳು ಎಲ್ಲ ಉಂಟು ಅಂತ ಹೇಳಿದರೆ ಅದರ ಸೃಷ್ಟಿಸಿದವನು ವಿಶ್ವಕರ್ಮನ ವಂಶಸ್ಥರು ಅಂತ. ಈ ವಿಶ್ವಕರ್ಮ ಏನೆಲ್ಲ ಸೃಷ್ಟಿ ಮಾಡಿದ್ದಾರೆ, ಆ ಸೃಷ್ಟಿಯಿಂದ ಏನೆಲ್ಲ ಆಯಿತು, ಆ ವಿಶ್ವಕರ್ಮನಿಗೂ ಮತ್ತು ನಾವೆಲ್ಲ ಇಲ್ಲೆಲ್ಲ ಉಪಸ್ಥಿತರಿದ್ದೇವೆ ನಮಗೂ ಏನು ಸಂಬಂಧ ಅಂತ. ಯಾಕೆಂದರೆ ನಾವು ಕೆಲವೊಮ್ಮೆ ಎಷ್ಟೋ ದೇವರುಗಳ ಹೆಸರುಗಳನ್ನು ಹೇಳುವಾಗ ಭಕ್ತಿ ಭಾವನೆ ಮೇ ಝುಮ್ಮನಿಸ್ತದೆ ಅಂತ. ಅದರಲ್ಲಿ ಕೂಡ ವಿಶ್ವಕರ್ಮನ ಬಗ್ಗೆ ನಾವು ಚಿಂತನೆ ಮಾಡಿದರೆ ಅದರಲ್ಲಿ ಕೂಡ ಪ್ರಾಮುಖ್ಯವಾಗಿ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ವಿಶ್ವಕರ್ಮ ಪರಮಾತ್ಮನ ಬಗ್ಗೆ ನಾವು ಯೋಚನೆ ಮಾಡಿದರೆ ಇದು ಅತಿ ದೊಡ್ಡವಾದಂಥ ವಿಚಾರವಾಗ್ತದೆ. ಇಲ್ಲಿ ಸೃಷ್ಟಿಯಲ್ಲಿ ಆ ಶೂನ್ಯ ಸ್ಥಿತಿಯಲ್ಲಿರುವ ಇದ್ದಂಥ ಸಂದರ್ಭದಲ್ಲಿ ಆ ಸೃಷ್ಟಿಯನ್ನು ಸೃಷ್ಟಿಸಿ, ಆ ಸೃಷ್ಟಿ ಕೇವಲ ಸೃಷ್ಟಿ ಆದರೆ ಸಾಲದು, ಅಲ್ಲಿ ಮುಂದಿನ ಎಲ್ಲ ಬೇಕಾದಂಥ ಪ್ರತಿಯೊಂದು ವಸ್ತುಗಳ ನಿರ್ಮಾಣ ಆಗಬೇಕು, ಪ್ರಪಂಚ ಬೆಳಿಬೇಕು, ಪ್ರಪಂಚ ನಿರ್ಮಾಣ ಆಗಬೇಕು. ಪಶು ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಆಹಾರ ವಿಹಾರದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಿರ್ಮಾಣ ಆಗಬೇಕಾದ್ರೆ ಏನಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ವಿಶ್ವಕರ್ಮ ಪರಮಾತ್ಮನಿಂದ ಈ 5 ಋಷಿಗಳ ಮನು, ಮಯ, ತ್ವಷ್ಟಿ, ಶಿಲ್ಪ, ವಿಶ್ವಜ್ಞ ಅನ್ನುವಂತಹ ಈ 5 ಋಷಿಗಳ 5 ಜವಾಬ್ದಾರಿಯಲ್ಲಿ ಬರ್ತದೆ. ಅಲ್ಲಿಂದ ಆರಂಭವಾದದ್ದು 5 ಋಷಿಗಳಿಗೆ 5 ಕಾಯಕವನ್ನು ಜವಾಬ್ದಾರಿಯುತವಾಗಿ ಕೊಡ್ತಾರೆ. ಯಾಕೆಂತ ಹೇಳಿದರೆ ಮನುಷ್ಯ ಜೀವನ ಮಾಡಬೇಕಾದ್ರೆ ಪಂಚಭೂತಗಳ ಅಗತ್ಯ. ಯಾವುದೇ ಒಂದು ಪಂಚಭೂತಗಳಲ್ಲಿ ಒಂದು ಕಮ್ಮಿ ಇದ್ದರೂ ಕೂಡ ಆತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಪ್ರಪಂಚ ನಿರ್ಮಾಣ ಆಗಬೇಕಾದ್ರೆ ಈ ಪಂಚಧಾತುಗಳು ಪಂಚವಸ್ತುಗಳ ಅಗತ್ಯತೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅಲ್ಲಿ ಬಂದೇ ಬರ್ತದೆ ಅಂತ. ಮನ್ವಾದಿ ಪಂಚ ಋಷಿಗಳಿಗೆ ಈ 5 ಧಾತುವಿನ ಪ್ರಪಂಚದ ನಿರ್ಮಾಣಕ್ಕೋಸ್ಕರವಾಗಿ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿಂದ ಪ್ರಪಂಚವೇ ನಿರ್ಮಾಣ ಆಗ್ತಾ ಬಂತು ಅಂತ. ಆಮೇಲೆ ನಾವು ನೋಡಿದ ಹಾಗೆ, ನಾವು ಕೇಳಿದ ಹಾಗೆ ಮಹಾಭಾರತದಲ್ಲಿ ನೋಡಿದರೆ ಶ್ರೀಕೃಷ್ಣನ ಸ್ಥಳದಲ್ಲಿ ಅಂಥ ಒಂದು ಸುಂದರವಾದಂತಹ ಅರಮನೆಯನ್ನು ವಿಶ್ವಕರ್ಮ ಪರಮಾತ್ಮನೇ ನಿರ್ಮಾಣ ಮಾಡಿ ಭೂಲೋಕವನ್ನು, ದೇವಲೋಕವನ್ನು, ಪಾತಾಳವನ್ನು, ಸ್ವರ್ಗಲೋಕವನ್ನು ಕೂಡ ಆ ಪರಮಾತ್ಮನ ಅಂತ ವಿಶ್ವಕರ್ಮ ಪರಮಾತ್ಮನೇ ನಿರ್ಮಾಣ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಋಷಿಗಳು ಜ್ಞಾನಿಗಳು ತಿಳಿಸ್ತಾರೆ. ಅಲ್ಲಿಂದ ಒಂದು ವಂಶ ಆರಂಭ ಆದದ್ದು ಈ ವಿಶ್ವಬ್ರಾಹ್ಮಣ ವಂಶ ಅಂತ. ಈ ವಿಶ್ವಬ್ರಾಹ್ಮಣ ವಂಶ ಅಂತ ಹೇಳಿದರೆ ನೆಲದಲ್ಲಿ ಬಿದ್ದಂಥ ಜೀವ ಇಲ್ಲದೆ ಇರುವಂಥ ಕಲ್ಲಿಗೆ ಜೀವವನ್ನು ಕೊಟ್ಟು, ಆ ಕಲ್ಲಿಗೆ ಶಕ್ತಿಯನ್ನು ಕೊಟ್ಟು, ಆ ಪ್ರಪಂಚವನ್ನೇ ಕಾಪಾಡುವಂತಹ
ಒಂದು ಶಕ್ತಿ ಕೊಡುವಂಥ ಶಕ್ತಿ ಇದೆ ಅಂತ ಆದರೆ ಅದು ನಮ್ಮ ಸಮಾಜಕ್ಕೆ ಮಾತ್ರ ಅಂತ, ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಮಾತ್ರ. ಇಲ್ಲಿ ಕಲ್ಲು ಹೇಳ್ತದಂತೆ ಶಿಲ್ಪಿ ಕೇಳ್ತಾನೆ, ನಿನಗೆ ನಾನು ಹೊಡಿಲಿಕ್ಕುಂಟು, ಎಷ್ಟು ಹೊಡಿಬೇಕು ಅಂತ ಕೇಳಿದಾಗ ಹೇಳ್ತಾನೆ, ನನಗೆ ಎಷ್ಟು ಬೇಕಾದರೂ ಹೊಡಿ, ನನಗೆ ಒಳ್ಳೆಯ ಆಕಾರವನ್ನು ಕೊಡು ಅಂತ. ಆ ಶಿಲ್ಪಿಯಿಂದ ಹೊಡೆತ ತಿಂದಂಥ ಕಲ್ಲು ಅದು ಒಂದು ಮೂರ್ತಿಯಾಗಿ ಪರಿವರ್ತನೆಯಾಗಿ ಪ್ರಪಂಚವನ್ನೇ ಕಾಯುವಂತಹ, ಪ್ರಪಂಚಕ್ಕೆ ಅವರವರ ಇಷ್ಟಾರ್ಥವನ್ನು ಅನುಗ್ರಹಿಸುವಂಥ ಮೂರ್ತಿಯಾಗಿ ಪರಿವರ್ತನೆ ಆಗ್ತದೆ ವಿಶ್ವಕರ್ಮನಿಂದ, ವಿಶ್ವಬ್ರಾಹ್ಮಣರಿಂದ ಅಂತ. ಆ ಶಿಲ್ಪಿ ಆ ಕಲ್ಲನ್ನು ಹೊಡೆಯುವಾಗ ಅವನು ಎಲ್ಲಿ ಬೇಕಾದರೂ ಕಾಲಿಡ್ತಾನೆ, ಏನು ಬೇಕಾದರೂ ಮಾಡ್ತಾನೆ, ಆತನಿಗೆ ದೋಷ ಇಲ್ಲ, ಆ ಶಿಲ್ಪಿಗೆ ಸಂತೋಷ ಅಂತೆ. ಅಂಥ ಒಂದು ವಿಶೇಷವಾದಂಥ ಸಮಾಜ, ಅಂಥ ಒಂದು ವಿಶೇಷವಾದಂತಹ ಒಂದು ಪುಣ್ಯದ ಸಮಾಜ ಅಂತ ಹೇಳಿದರೆ ನಮ್ಮ ಸಮಾಜ ಅಂತ. ನಾವು ನಮ್ಮ ಜೀವನದಲ್ಲಿ ಇಂಥ ಮನುಷ್ಯ ಜನ್ಮಕ್ಕೆ ಸಿಗುವಂಥದ್ದೇ ಅತಿ ದೊಡ್ಡ, ಮನುಷ್ಯ ಜನ್ಮವೇ ಅತಿ ದೊಡ್ಡ ಭಾಗ್ಯದ ಜನ್ಮ. ಎಷ್ಟೋ ಲಕ್ಷ ಯೋನಿಗಳನ್ನು ದಾಟಿದ ನಂತರ ಈ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿ ಅದರಲ್ಲಿಯೂ ಕೂಡ ಈ ವಿಶ್ವಬ್ರಾಹ್ಮಣ ವಂಶ ನಮಗೇನು ಬಂತೋ ಇದೇನೋ ಒಂದು ರೀತಿಯ ಜನ್ಮಾನುಜನ್ಮದ ಪೂರ್ವಾನುಜನ್ಮದ ಪುಣ್ಯದ ಫಲದ ರೀತಿಯಲ್ಲಿ ನಾವು ಈ ಜನ್ಮದಲ್ಲಿ ಜನಿಸಿ ಆ ಭಗವಂತನ ಸ್ಮರಣೆ ಸ್ತುತಿಯನ್ನು ಈ ಕಾಲದಲ್ಲಿ ಮಾಡ್ತಾ ಇದ್ದೇವೆ. सिद्ध्यर्थं पूजितो यस्सुरेरपि सर्वविघ्नचिदे तस्मै गणाधिपतये नमो नमः. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಎಲ್ಲ ಸಹೃದಯ ಬಾಂಧವರಿಗೆ, ಸಮಾಜದ ಹಿರಿಯರಿಗೆ, ಗಣ್ಯ ವ್ಯಕ್ತಿಗಳಿಗೆ ಪ್ರೀತಿಪೂರ್ವಕ ನಮನಗಳನ್ನು ಈ ಮುಖಾಂತರ ಅರ್ಪಿಸ್ತಾ, ಜಗತ್ತಿಗೆ ಒಡೆಯನಾದ, ಜಗತ್ತಿಗೆ ಸಾಕ್ಷಿಯಾದ, ಜಗತ್ತಿಗೆ ದೀಪವಾದ, ದೀಪಕ್ಕೆ ಜ್ವಾಲೆಯಂತೆ ಪ್ರಪಂಚವನ್ನು ಬೆಳಗುತ್ತಿರುವ ಅದ್ಭುತವಾದ ಚೈತನ್ಯಗಳಲ್ಲಿ, ಶಕ್ತಿಗಳಲ್ಲಿ ಅಗ್ರಗಣ್ಯವಾದಂತಹ ಶಕ್ತಿಯಾದಂತಹ ಆ ಅದ್ಭುತ ಒಂದು ಸ್ವಾಮಿಯಾದಂತಹ ಶ್ರೀ ವಿಶ್ವಕರ್ಮ ದೇವರಿಗೆ ಸಾಷ್ಟಾಂಗ ಪ್ರಣತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಅದು ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಎತ್ತಯ ಮೇಲನಂ ತತ್ರ ಲಾಭೋ ಮೇ ಎಷ್ಟತಾದೃಶೇ ತದೇತತ್ ಕಾಕತಾಳೀಯಂ ಅವತರ್ಕಿತ ಸಂಭವಂ ಅಂತ. ಇವತ್ತಿನ ಇಲ್ಲಿಯ ಒಂದು ಭೇಟಿ ಯಾಕೆಂತ ಹೇಳಿದರೆ, ಇವಾಗ 10:30 ಗಂಟೆಗೆ ನಾನು ಅಮೇರಿಕಕ್ಕೆ ಹೊರಡಬೇಕಾಗಿದೆ. ಆ ಒಂದು ಸಮಯದಲ್ಲಿ ಬೆಳಗ್ಗೆ ಬಾಂಬೆಗೆ ಬಂದಾಗ ಗೊತ್ತಾಯಿತು ವಿಶ್ವಕರ್ಮ ಪೂಜೆಯಲ್ಲಿ ನಡೆಯುತ್ತಾ ಉಂಟು. ಅಲ್ಲಿಗೆ ಖಂಡಿತವಾಗಿಯೂ ಭೇಟಿ ಕೊಡಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ನಮ್ಮ ಇಡೀ ಉಸಿರಿಗೆ ಉಸಿರಾಗಿರತಕ್ಕಂಥದ್ದು ಅಂತಹ ಶಕ್ತಿ ಅಂತ. ಅದು ನನ್ನ ಪಾಲಿಗೆ, ನಮ್ಮ ಎಲ್ಲರ ಪಾಲಿಗೆ ಹೇಗೆ ಬಂದಿದೆ ಅಂತ ಹೇಳಿದರೆ ಕಾಕತಾಳೀಯ ಅಂತ. ಹೇಗೆ ಅಂತ ಹೇಳಿದರೆ, ಒಂದು ಪಕ್ಷಿ ಒಂದು ಮರವನ್ನು ಆಶ್ರಯಿಸ್ತದೆ. ಆ ಮರಕ್ಕೆ ಆಶ್ರಯಿಸುವಾಗ
ಅದಕ್ಕೆ ಹಸಿವಾಗುತ್ತದೆ. ಆ ಮರದಲ್ಲಿ ಯಾವುದೇ ಹಣ್ಣು ಹಂಪಲುಗಳಿರುವುದಿಲ್ಲ. ಹಸಿವಾಗುತ್ತಾ ಉಂಟು ಅಂತ ಮೇಲೆ ನೋಡುವಾಗ ಅಲ್ಲೊಂದು ಹಣ್ಣು ಇರ್ತದಂತೆ, ಅದಕ್ಕೆ ಕಾಕತಾಳಿ ಅಂತ. ಅಂದರೆ ಬರುವುದು ಗೊತ್ತಿಲ್ಲ, ನೋಡುವುದು ಗೊತ್ತಿಲ್ಲ, ಒಂದು ರೀತಿಯಾದಂತಹ ಒಂದು ವಿಶೇಷ ವಿಸ್ಮಯ ಅಂತ. ಅಂತಹ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಕರೆದು ಎಲ್ಲರ ಮುಂದೆ ನಮ್ಮ ಹೆಸರನ್ನ ಹೇಳಿ ನಮ್ಮನ್ನು ಈ ಮೂಲಕವಾಗಿ ಇಲ್ಲಿ ಏನು ಹೆಸರಿಸಿದ್ದೀರಿ. ಎಲ್ಲ ಈ ಸಂಘದ ಅತಿರಥ ವ್ಯಕ್ತಿಗಳಿಗೆ, ಹಿರಿಯರಿಗೆ ಆ ಭಗವಂತ ಇತೋಪಿ ಅಧಿಕವಾದ ಶ್ರೇಯಸ್ಸನ್ನು, ಅನುಕೂಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭದ್ರಂ ಶುಭಂ ಮಂಗಲಂ. ಹರಿಹುಂ. ನಾನು ಮಹಿಳಾ ವಿಭಾಗದ ಚೇರ್ಪರ್ಸನ್ ಆದರೂ ನನ್ನ ಒಟ್ಟಿಗೆ 22 ಸ್ಟ್ರಾಂಗ್ ಮೆಂಬರ್ಸ್ ಇದ್ದಾರೆ. ಅವರ ಒಟ್ಟಿಗೆ ಸೇರಿ ನಾವೆಲ್ಲ ಕಾರ್ಯಕ್ರಮ ಒಟ್ಟಿಗೆ ಸೇರಿ ಮಾಡ್ತೇವೆ. ಈ ವರ್ಷದಿಂದ ನಮ್ಮ ಯೂತ್ ವಿಂಗ್ಸ್ ಕೂಡ ನಮ್ಮ ಒಟ್ಟಿಗೆ ಜಾಯಿನ್ ಆಗಿ ನಮ್ಮ ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತಾರೆ. ಇದೆಲ್ಲ ಕಾರ್ಯಕ್ರಮ ನಿಮಗೋಸ್ಕರ. ಆದ್ದರಿಂದ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ನೀವೆಲ್ಲರೂ ನಾವು ಯಾವುದು ಸಹ ಪ್ರೋಗ್ರಾಮ್ ಮಾಡಿದರೆ ನೀವೆಲ್ಲರೂ ಬಂದು ಅದನ್ನು ಚೆಂದ ಮಾಡಿ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಡ್ತೇನೆ. ಈಗ ಸ್ವಲ್ಪ ಸಮಯ ಮೊದಲು ಯೂತ್ ವಿಂಗ್ನವರು ಒಂದು ಲಿಸ್ಟ್ ಓದಿದರು, ತುಂಬ ಎಲ್ಲ ಕಾರ್ಯಕ್ರಮದ್ದು. ಆ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ನಾನು ಬೇಡಿಕೊಳ್ತೇನೆ. ಥ್ಯಾಂಕ್ ಯು. ವರ್ಷ ನಾವು ಅದು ಟ್ರೈ ಮಾಡ್ತಿದ್ದೇವೆ ಮಾಡುವಂಥದ್ದು. ಮಕ್ಕಳಿಗೆ ಒಂದು ಟ್ಯಾಲೆಂಟ್ ನಮ್ಮ ಸಂಘದ ಇದರಲ್ಲಿ ಎಷ್ಟು ಇದೆ ಅಂತ ಅದೊಂದು ಮೇಲೆ ಬರಲಿ ಅಂತ ನಾವು ಅವರಿಗೆ ಅವಕಾಶ ಕೊಡ್ತಿದ್ದೇವೆ. ಸೊ ಅದಕ್ಕೆ ನೀವು ಎಂಟ್ರೀಸ್ ಬೇಗ ನಮಗೆ ಕೊಟ್ಟರೆ ನಾವು 29 ಅಕ್ಟೋಬರಿಗೆ, ಅದರ ಮುಂಚೆ 8 ಅಕ್ಟೋಬರಿಗೆ ನಮ್ಮದು ಆಡಿಷನ್ಸ್ ಎಲ್ಲ ಉಂಟು. ಸೊ ಎಂಟ್ರೀಸ್ ಜಾಸ್ತಿ ಬಂದರೆ ನಾವು ಆಡಿಷನ್ ತಗೊಂಡು ಒಂದು 25 ನಮ್ಮದು ಟೋಟಲ್ ಈವೆಂಟ್ಸ್ ಇದೆ. ಸೊ ನಾವು 25 ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ 25 ಫೈನಲ್ ಮಾಡ್ತೀವಿ. ಸೊ ಅದರ ನಂತರ ನಮ್ಮದು ಯೂತ್ ವಿಂಗ್ ಇದು ಮತ್ತು ಲೇಡೀಸ್ ವಿಂಗ್ ಇದು ಕಂಪ್ಲೀಟ್ 2017-18 ಇದು ಕಂಪ್ಲೀಟ್ ಲಿಸ್ಟ್ ಇಲ್ಲಿ ತಾಗಿತ್ತು, ನೀವು ನೋಡಿರ್ಬೋದು.
ನಮ್ಮದು ಸ್ಟಾರ್ಟಿಂಗ್ 1 ಅಕ್ಟೋಬರಿಗೆ ಮೆಡಿಕಲ್ ಕ್ಯಾಂಪ್ ಉಂಟು ಇಲ್ಲಿ ಸಾಂತಾಕ್ರೂಸಲ್ಲಿ. ಅದರ ನಂತರ ನಮ್ಮದು ಅದರ ಮುಂಚೆ 23rd ಸೆಪ್ಟೆಂಬರಿಗೆ ನಾವು ಫಸ್ಟ್ ಟೈಮ್ ನಾವು ದಾಂಡಿಯಾ ಕೋಲಾಟ ಅಂತ ನಾವು ಇದು ಮಾಡ್ತಿದ್ದೇವೆ ನಮ್ಮ ಮೀರಾ ರೋಡ್ ಸಂಘದಲ್ಲಿ. ಅದಕ್ಕೆ ಎಲ್ಲರೂ ಬರಬೇಕು. ಮತ್ತು ಅದರ ನಂತರ ನವಂಬರಲ್ಲಿ ಇಂಡೋರ್ ಗೇಮ್ಸ್, ಡಿಸೆಂಬರಲ್ಲಿ ಔಟ್ಡೋರ್ ಕ್ರಿಕೆಟ್ ಟೂರ್ನಮೆಂಟ್ ಮತ್ತು ಜನವರಿಯಲ್ಲಿ ಪಿಕ್ನಿಕ್. ಇದಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು. ಅಷ್ಟೇ ಇಲ್ಲಿ ನಾನೊಂದು ಮಾತಾಡಿ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ನಮ್ಮ ಸಂಘ ಇನಿಕ್ 75 ವರ್ಷ ಸಂದಿಂಡಲ ಎಡ್ಡೆ ರೀತಿಡ್ ನಡತೊಂದುಂಟು. ನಗ ಒಂಜಿ ಪೂಜಾ ಪುರಸ್ಕಾರಲ ಎಡ್ಡೆ ರೀತಿಡ್ ಜನಕುಲು ಒಂಜಿ ಜಾಗಡ್ ಸೇರಿದು ಕನ್ಯಾ ಸಂಕ್ರಮಣ ದಾನಿ ಎಡ್ಡೆ ರೀತಿಯ ಆಚರಣೆ ಮಲ್ಪುವೆರು. ಪುಲ್ಲೆನಾಗ 4 ಗಂಟೆ ಬತ್ತಿನ ಜನಕುಲು ಇತ್ತೆ ಸಾಧಾರಣ 2:30 ಗಂಟೆ ಆಂಡ್ ಇದ ಮುಟ್ಟಲ ಬೂದಿನಗಲು ಒಣಸು ಮಲ್ತದು, ಅಂಚನೆ ಉಪಚಾರ ಮಲ್ತದು, ಕುಲ್ಲುದು, ಸಾಂಸ್ಕೃತಿಕ ಕಾರ್ಯಕ್ರಮ ತೂದು ಇನಕ್ಕೆ ಇಲ್ಲಡೆ ಪೋಂದುಲ್ಲೆ. ಬೊಕ ಮಸ್ತ್ ಭಾರಿ ದುಮ್ಮದ ಸಂಘ ಅಂಡಲ ಇನಕ್ಕೆ ಎಡ್ಡೆ ನಮ್ಮ ಬೊಂಬೈಡ್ 2ನೇ ಸಂಘ ಅದು ಉಂಟು, ಹಿರಿಯ ಸಂಘ ಆಡುದಿಲ್ಲ. ಬೊಕ್ಕ ಇನಿ ನಮ್ಮ ಸಂಘವು ಪ್ರತಿ ಮಸ್ತ್ ವರ್ಷದಂಚಿ ಜಾಗದ ಒಂಜಿ ಅವಕಾಶ ಇತ್ತಿಜಿ ಆಂಡಲ ಕರಿನ ಒಂಜಿ 3 ವರ್ಷದ್ದು ಎಂಕುಲು ಒಂಜಿ ಸ್ವಂತ ನಿವಾಸನ ದೆತ್ತೊಂದು ಐಕ್ ಬೊಡಾಪಿನ ಅವಳು ಮಠದ ಲೆಕ್ಕ ಮಲ್ದ. ಅವಳು ನಮ್ಮ ಗುರುಕುಲು ಬತ್ತೇರ ಕಾಳಹಸ್ತೇಂದ್ರ ಸ್ವಾಮಿ ಸರಸ್ವತಿ ಪೀಠ ಗುರುಕುಲು ಬತ್ತೇರಡಲ ಅಕ್ಕುಲು ಒಂಜಿ 15-20 ದಿನ ಕುಲ್ಲುನ ಒಂಜಿ ಅವಕಾಶ ನಮ್ಮ ಸಂಘಗೂ ಒದಗದಿನು. ಬೊಕ ಯಾವ ಒಂಜಿ ಕಾರ್ಯಕ್ರಮಗಳ ಬೊಂಬೈ ಸಂಘನಾಗ ಭಾರಿ ಒಂಜಿ ಪ್ರಾಮುಖ್ಯವಾದುಂಡು. ಊರ್ದಕ್ಕಲು ಬತ್ತೇರಡಲ ಎಡ್ಡೆ ರೀತಿಯ ಎಂಕುಲು ಸುಧಾರಿಸಿದ ಅಕ್ಕಲಿನ ಕಡಪಡುವ ಇನ್ನು ದೇವಸ್ಥಾನ ಉಪ್ಪು ಅಥವಾ ಸಂಘ ಉಪ್ಪು ಅಥವಾ ಮಠ ಉಪ್ಪು ಐಕೆ ಯಾವ ಮಸ್ತ್ ಜನತಾ ಐಕೆ ದೇಣಿಗೆ ಉಂಟು. ಬೊಕ್ಕ ವಿದ್ಯಾಭ್ಯಾಸವು ಅಂಚೆನೆ ಜನಕುಲು ಹುಷಾರದಂತೆ ಬುರುಂಡ ಐಕ್ ಬೋಡಪ್ಪಿನ ಟ್ರೀಟ್ಮೆಂಟ್ಗೆ ದುಡ್ಡು ಸಂಘ ಕೊರೊಂದುಂಟು. ಅಂಚನೆ ಯಾನು ಅಧ್ಯಕ್ಷ ಆದಲ ಒಂಜಿ 10 ವರ್ಷ ಆಡು ಒಟ್ಟರು 21 ವರ್ಷದಿಂಚಿ ಯಾನು ಸಂಘಡು ಉಲ್ಲೆ 52 ವರ್ಷದಿಂಚಿಲ ಉಲ್ಲೆ ಯಾನು ಬೊಂಬೈ ಬರ್ತದೆ 52 ವರ್ಷ ಆಂಡಲ 52 ವರ್ಷದಿಂಚಿಲ ಯಾನು ಸಂಘದ ಬೆರಿ ಬಿಡ್ತಿಜಿ ಇನ್ನಾಗ ಯಾನು ಸುರುಟು ಉಪಾಧ್ಯಕ್ಷಾಯ ಐದು ಒಕ್ಕ ಅಧ್ಯಕ್ಷರು ಒಂಜಿ 10 ವರ್ಷದ ಇನಿಕ್ ಅವೇನೇ ಆ ಪದವಿನ ಯಾನು ಸದಾನಂದಣ್ಣಗ ಕೊರದು ಅವುಲು ಇನ್ನು ಮುಂದುಗಣ ಒಂದು ಎಡ್ಡೆ ರೀತಿ ನಡತೊಂದುಂಡು. ಆಡು ಮಾತೆರೆಗಳ ದೇವರು ಎಡ್ಡೆ ಮಲ್ಪಾಡು ವಿಶ್ವಕರ್ಮ ದೇವರು ಅಂಚೆಲ್ಲ ಎಂಕಲ್ನ ಗುರುದೇವಿಯರು ಮಾತೆರಲ ಎಡ್ಡೆ ಮಲ್ಪಾಡೋದಕ್ಕೇನು.
ನಿಜವಾಗಿ ತುಂಬ ಒಳ್ಳೆಯ ಕೆಲಸ ಇದು. ಒಂದು ಸೈಡ್ನಲ್ಲಿ ನಾವು ದೇವರದ್ದು ಪೂಜೆ ಅದೆಲ್ಲ ಮಾಡ್ತಾ ಇರ್ತೇವೆ. ಮತ್ತೊಂದೇ ಗೆಟ್ ಟುಗೆದರ್ ಅವಾಗ ಹೇಳಿದ್ರು ಒಬ್ಬರು, ಅಂದರೆ ಎಲ್ಲ ನಮ್ಮ ಸಮಾಜದವರಿಗೊಂದು ಒಂದೇ ಸಲ ಸಿಕ್ಕುವ ಜಾಗ ಅಂದರೆ ಇದು. ಈಗ ಅದು ಎಷ್ಟು ಮುಂದುವರಿತಾ ಇದೆ ಅಂದರೆ ಸ್ಟಾರ್ಟಿಂಗ್ ಒಂದು ಶುರು ಮಾಡೋದೊಂದು ಈಸಿ, ಅದನ್ನು ಕಂಟಿನ್ಯೂ ಮಾಡೋದು ಉಂಟಲ್ಲ, ಅದು ಎಲ್ಲ ಕ್ರೆಡಿಟ್ ಅಂದರೆ ನಮ್ಮ ಅಸೋಸಿಯೇಷನ್ಗೆ ಸಲ್ತದೆ. ಪ್ರತಿ ವರ್ಷವೂ ನೋಡ್ತಾ ಇದ್ದ ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ನಮಗೆ ನಿಜವಾಗಿ ಜಾಗ ಕಮ್ಮಿ ಆಗ್ತಾ ಉಂಟು. ಅದು ಎಲ್ಲರೂ ಹಾಗೆ ಒಂದು ಆಲೋಚನೆ ಮಾಡಿ ನಮಗೆ ಒಂದು ದೊಡ್ಡ ಜಾಗ, ಇನ್ನು ಮುಂದೆ ಪೂಜೆಯನ್ನು ಇನ್ನು ದೊಡ್ಡ ಜಾಗದಲ್ಲಿ ಮಾಡುವ ಹಾಗೆ ಕಾಣ್ತದೆ. ಮತ್ತು ಆ್ಯಕ್ಟಿವಿಟಿ ವೈಸ್ ಇದು ಪೂಜೆ ಮುಂಚೆ ಬರೀ ಒಂದು ಪೂಜೆ ಅಂತ ಒಂದಿತ್ತು, ಮತ್ತು ಮಕ್ಕಳಿಗೆ ಸ್ವಲ್ಪ ಎಲ್ಲ ಪ್ರೈಸಸ್ ಅದೆಲ್ಲ ಮಾಡ್ತದೆ. ಈಗ ನೋಡಿದರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ಈ ಸ್ಟೇಜಿನಲ್ಲಿ ನಡೆಸ್ತಾ ಇರೋದು ತುಂಬ ಸಂತೋಷದ ವಿಷಯ. ಹೀಗೆ ನೋಡುವಾಗ ಕಾಣ್ತದೆ ನಮಗಿನ್ನು ಈ ವಿಶ್ವಕರ್ಮ ಪೂಜೆ ಮಹೋತ್ಸವ ಒಂದು ದಿನದ ಬದಲಿಗೆ ಕಮ್ಮಿ ಒಂದು 2 ದಿನ ಆದರೂ ಆಗಬೇಕಾಗ್ತದೆ ಅಂತ ಕಾಣ್ತದೆ. ಯಾಕಂದರೆ ಫಸ್ಟ್ ಒಂದು ದಿವಸದಲ್ಲಿ ಎಲ್ಲ ಚಟುವಟಿಕೆ ಮಾಡಿ 2ನೇ ದಿವಸದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಡಲಿಕ್ಕೂ ಸಾಧ್ಯ ಉಂಟು. ಅದು ಎಲ್ಲರೂ ಹಾಗೆ ಮನಸ್ಸು ಮಾಡಿದೆ, ಇದೊಂದು ದೊಡ್ಡ ವಿಷಯವಲ್ಲ. ಯಾಕಂದರೆ ನಾನು ಮೊದಲನೇ ನೋಡ್ತಾ ಇದ್ದೆ, ಪ್ರತಿ ವರ್ಷವೂ ನಮ್ಮ ಜನಸಂಖ್ಯೆ ಮತ್ತು ಉತ್ತೇಜನ ಪ್ರತಿಯೊಬ್ಬರಲ್ಲಿ ಜಾಸ್ತಿ ಆಗ್ತಾ ಉಂಟು. ಮತ್ತು ಅದಲ್ಲದೆ ಇದು ಇವತ್ತೊಂದು ಆನರ್ ಮಾಡಿದ್ದು ನಮ್ಮ PhD ಅವರಿಗೆ. ಇದು ಇಂಥ ಕೆಲಸಗಳನ್ನು ಮಾಡೋದು ನಿಜವಾಗಿ ಪ್ರತಿಯೊಬ್ಬರಿಗೂ ಉತ್ತೇಜನ ಬರ್ತದೆ. ಇದೆಲ್ಲ ನನಗೀಗ ಐ ಆಮ್ 75 ಇಯರ್ಸ್ ಆಯಿತು, ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ. ಇದರ ಮುಂಚೆಲ್ಲ ಏನು ಇರಲಿಲ್ಲ. ಇದು ನಿಜವಾಗಿ ಪ್ರತಿಯೊಬ್ಬರಿಗೂ ತುಂಬ ಉತ್ತೇಜನ, ಅಂದರೆ ಮಹಿಳೆಯರಿಗಾಗಲಿ ಹುಡುಗರಿಗಾಗಲೂ ತಾವು ಏನಾದರೂ ಅಚೀವ್ ಮಾಡಬೇಕು ನಮ್ಮ ಸಮಾಜಕ್ಕಾಗಿ ಎಂದು ಅವ್ರ ಮನಸ್ಸಲ್ಲಿ ಬರ್ತದೆ. ಹೀಗೆ ಹೇಳಿ ಎಲ್ರಿಗೂ ಆ ವಿಶ್ವಕರ್ಮ ದೇವರು ಆಶೀರ್ವಾದ ಕೊಡಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಯಾವುದೇ ವಿಷಯವನ್ನು ನಾವು ಅರಿವು ಮಾಡಿಸಿಕೊಳ್ಳುವಲ್ಲಿ ಅದನ್ನು ನಾವೊಂದು ಕಥಾರೂಪದಲ್ಲಿ ಹೇಳಿದರೆ ಅದು ನಮಗೆ ಸರಿಯಾಗಿ ತಿಳುವಳಿಕೆ ಆಗೋದಂತ ನನ್ನ ಅನಿಸಿಕೆ. ಹಾಗಾಗಿ ಈ ವಿಷಯದಲ್ಲಿ ನಾನು 2 ಗಿಳಿಗಳ ಕಥೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ಒಂದು ಕಾಡಿನ ಪಕ್ಕದಲ್ಲಿ ಕಲುರಾಮ ಎಂಬಾತ ಕಾಡಿಗೆ ಹೋಗಿ ಪ್ರಾಣಿಗಳನ್ನು ಹಿಡಿದು ಅದನ್ನು ಪಟ್ಟಣಕ್ಕೆ ತಗೊಂಡೋಗಿ ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ದ. ಹಾಗೆಯೇ ಒಂದು ಬಾರಿ ಅವನು ಕಾಡಿಗೆ ಹೋದಾಗ ಅವನು 2 ಗಿಳಿಗಳನ್ನು ಹಿಡಿತಾನೆ. ಆ 2 ಗಿಳಿಗಳನ್ನು ಅವನು ಮಾರಲು ಪಟ್ಟಣಕ್ಕೆ ಹೋಗಿ ಒಂದು ಗಿಳಿಯನ್ನು ಅವನು ಕಟುಕನಿಗೆ ಮಾರುತ್ತಾನೆ, ಪ್ರಾಣಿಗಳನ್ನು ಕೊಲ್ಲುವಂತಹ. ಇನ್ನೊಂದು ಗಿಳಿಯನ್ನು ಅವನು ಪೂಜಾ ಕರ್ಮಾಂಗದಲ್ಲಿ ಒಳಗೊಂಡಿರುವಂತಹ ಹರಿದಾಸರಿಗೆ ಮಾರುತ್ತಾನೆ. ಈ ಕಟುಕನಿಗೆ ಮಾರಿದ ಗಿಳಿ ಆ ಕಟುಕನ ದಿನನಿತ್ಯದ ವ್ಯವಹಾರಗಳನ್ನು ನೋಡಿ ಅದರ ವ್ಯವಹಾರ ಮಾತು ಎಲ್ಲವೂ ಕಟುಕನ ಥರವೇ ಬೆಳೆದುಕೊಂಡು ಹೋಗುತ್ತದೆ. ಹಾಗೆಯೇ ಇನ್ನೊಂದು ಗಿಳಿಯನ್ನು ಮಾರಿದ್ದರು ಅವರು ಹರಿದಾಸರಿಗೆ. ಆ ಗಿಳಿಯು ಹರಿದಾಸರು ದಿನನಿತ್ಯ ಮಾಡುವಂತಹ ಜಪ ತಪ ಪ್ರವಚನಗಳನ್ನು ಕೇಳಿಕೊಂಡು ಒಂದು ಉತ್ತಮವಾದ ಜ್ಞಾನವನ್ನು ಒಳಗೊಂಡಿರುತ್ತದೆ. ಈ ಗಿಳಿಗಳನ್ನು ಮಾರಿದ ಕಲುರಾಮ ಕಾಲಕ್ರಮೇಣ ಹಲವು ತಿಂಗಳ ನಂತರ ನಾನು ಮಾರಿದ ಗಿಳಿಗಳು ಹೇಗಿವೆ ಅಂತ ನೋಡಿಕೊಳ್ಳಲು ಮೊದಲು ಕಟುಕನಿಗೆ ಮಾರಿದಂಥ ಗಿಳಿ ಹತ್ರ ಹೋಗುತ್ತಾನೆ. ಅವನ ಸಂಭಾಷಣೆಯನ್ನು ಗಿಳಿಯೊಂದಿಗೆ ಹೀಗೆ ಆರಂಭಿಸ್ತಾನೆ, ಮಿತ್ರನೇ ಹೇಗಿದ್ದೀಯ ಅಂತ. ಅವನ ಮಾತನ್ನು ಕೇಳಿ ಆ ಗಿಳಿ ಆ ಕಟುಕನಿಗೆ ಸಂದೇಶ ಕೊಡುತ್ತದೆ, ಇಲ್ಲಿ ಯಾರೋ ಬಂದಿದ್ದಾರೆ, ಅವನನ್ನು ಕೊಲ್ಲು, ಅವನ ತಲೆ ಕಡಿ ಅಂತ. ಅವ ಮಾತನ್ನು ಕೇಳಿ ಕಲುರಾಮ ವಿಸ್ಮಯ ಹೋಗುತ್ತಾನೆ, ಭಯ ಪಡ್ಕೊಳ್ತಾನೆ. ಹಾಗೆ ಅಲ್ಲಿಂದ ಮುಂದೆ ಹೊರಗೋಗ್ತಾನೆ. ಅವನು
ಹರಿದಾಸನಿಗೆ ಮಾರಿದ ಗಿಳಿ ಹತ್ರ ಹೋಗ್ತಾನೆ. ಆ ಗಿಳಿ ಅವರಿಗೆ ಹೇಳ್ತದೆ, ಸ್ವಾಗತ ಸುಸ್ವಾಗತ ಹರೇ ರಾಮ ಹರೇ ರಾಮ ಅಂತ. ಇದರಿಂದ ನಾವು ಅರಿತುಕೊಳ್ಳುವ ವಿಚಾರ ಏನಂತ ಹೇಳಿದರೆ, ಆ ಗಿಳಿ ಮರಿಗಳ ಹಾಗೆ ನಮಗೆ ಸಹ ನಮ್ಮ ಯುವ ಪೀಳಿಗೆ ಇದೆ, ನಮ್ಮ ಮಕ್ಕಳಿದೆ. ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯಂತಹ ಶಿಕ್ಷಣವನ್ನು ಕೊಡುತ್ತೇವೆ, ಮಾರ್ಗದರ್ಶನವನ್ನು ಕೊಡುತ್ತೇವೆ. ಶಿಕ್ಷಣ ಅಂದರೆ ಖಾಲಿ ಶಾಲೆಯ ಶಿಕ್ಷಣ ಅಲ್ಲ, ಅವರಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಇದರ ಬಗ್ಗೆ ಸಹ ಶಿಕ್ಷಣ ಕೊಡುವಂಥದ್ದು ಅತ್ಯಗತ್ಯ. ಇತ್ತೀಚೆಗೆ ವಾಟ್ಸಪ್ಪಲ್ಲಿ 2 ಮೆಸೇಜ್ ಬಂದಿತ್ತು. ಒಬ್ಬರು ಇಂಡಸ್ಟ್ರಿಯಲಿಸ್ಟ್ 12,000 ಕೋಟಿಯ ಒಡೆಯ ಇವತ್ತು ಬೀದಿ ಪಾಲಾಗಿದ್ದಾರೆ. ನ್ಯೂಸ್ ಪೇಪರಲ್ಲಿ ಸಹ ಬಂದಿದೆ. ಇನ್ನೊಬ್ಬರು ಮಗ ಅಮೇರಿಕಾದಲ್ಲಿದ್ದಾರೆ, ತಾಯಿ ಇಲ್ಲಿ ಬಿಲಿಯನೇರ್, ಮಗ ಮಿಲಿಯನೇರ್. ತಾಯಿ ಸತ್ತು 6 ತಿಂಗಳಾದರೂ ಮಗನಿಗೆ ಗೋಚರ ಇಲ್ಲ. ಅಂದರೆ ನಾವು ಟೆಕ್ನಾಲಜಿ, ಅಡ್ವಾನ್ಸ್ಮೆಂಟ್, ಫಾರಿನ್ ಕಂಟ್ರೀಸ್ ವಿಸಿಟ್, ವಿದೇಶದಲ್ಲಿ ಅಭ್ಯಾಸ, ನಾವು ಓಡುವ ಕುದುರೆಯ ಹಿಂದೆ ಹೋಗುತ್ತಾ ನಮ್ಮ ಶಿಷ್ಟಾಚಾರಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ. ಇದರಿಂದ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಇರುವಂತಹ ಅನ್ಯೋನ್ಯತೆಗೆ ಸ್ವಲ್ಪ ದೂರ ಆಗುತ್ತಾ ಹೋಗುತ್ತದೆ. ನಾವು ಮನೆಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗುತ್ತೇವೆ ಅಥವಾ ಒಂದು ಪೂಜೆಗೆ ಹೋಗುತ್ತೇವೆ ಅಂತ ಹೇಳಿದರೆ ಮಕ್ಕಳಿಗೆ ಪುಸಲಾಯಿಸಬೇಕಾಗುತ್ತದೆ. ಯಾಕಂದರೆ ಮಕ್ಕಳಿಗೆ ಸಹ ಅವರದ್ದು ಮನೋರಂಜನೆ ಕಾರ್ಯಕ್ರಮಗಳು ಬೇರೆ ರೀತಿಯಲ್ಲಿರುತ್ತೆ. ಅದೇ ಮಾಲಿಗೆ ಹೋಗ್ತೇವೆ ಅಂತ ಹೇಳಿದರೆ 2 ನಿಮಿಷದಲ್ಲಿ ರೆಡಿ ಆಗ್ತಾರೆ. ಆದರೂ ಸಹ ನಾವು ನಮ್ಮ ಮಕ್ಕಳಿಗೆ ಶಿಷ್ಟಾಚಾರ, ಸಂಸ್ಕೃತಿ ಇದರ ಪಾಠವನ್ನು ನಾವು ಮಾಡಿಕೊಡಬೇಕಂತ ಇಲ್ಲಿ ನೆರೆದಿರುವ ಎಲ್ಲರಲ್ಲಿಯೂ ಸಹ ನಾನು ವಿನಂತಿಸಿಕೊಳ್ತೇನೆ. ನಾವು ನಮ್ಮ ಸಮಾಜದ ಹಾಗೂ ಸಂಘದ ಸದಸ್ಯರ ಅಭಿವೃದ್ಧಿಗೆ ಅಂತೇಳಿ ಅವರಿಗೆ ಸಹಾಯ ಆಗುವ ಹಾಗೆ ಬಹಳಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಮೆಡಿಕಲ್ ಇರ್ಬೋದು, ಎಜುಕೇಷನ್ ಫೀಲ್ಡಲ್ಲಿರ್ಬೋದು, ಅಥವಾ ಸ್ಪೋರ್ಟ್ಸ್ ಇನ್ನಿತರ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಬಂದಿದ್ದೇವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವರ್ಷಕ್ಕೊಂದು ದಿವಸ ಕನ್ಯಾ ಸಂಕ್ರಮಣದಂದು ವಿಶ್ವಕರ್ಮ ಪೂಜೆಯನ್ನು ವಿಶ್ವಕರ್ಮ ಮಹೋತ್ಸವ ಎನ್ನುವ ಹೆಸರಿನಿಂದ ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಬಂದಿದ್ದೇವೆ. ಇದರಲ್ಲಿ ಮುಂಬಯಿಯ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಭಾಗವಹಿಸ್ತಾರೆ. ಇಡೀ ದಿನ ನಡೆಯುವಂತಹ ಕಾರ್ಯಕ್ರಮ ಇದು. ಪೂಜೆ, ಭಜನಾ ಕಾರ್ಯಕ್ರಮ, ವಿಶ್ವಕರ್ಮ ಹೋಮ ಮತ್ತು ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು, ನಮ್ಮ ಸಮಾಜದ ಮಕ್ಕಳ ಪ್ರತಿಭೆಗಳನ್ನು ತೋರಿಸುವಂತಹ ಫ್ಯಾನ್ಸಿ ಡ್ರೆಸ್ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಇದನ್ನೊಂದು ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿದ್ದೇವೆ. ಹಿರಿಯರು ಪಾಲಿಸಿಕೊಂಡು ಬಂದಂತಹ ಉತ್ತಮವಾದ ಆದರ್ಶಗಳನ್ನು ನಮ್ಮ ಮುಂಬೈ ಮಹಾನಗರದಲ್ಲಿ ಸಹ ಜೀವಂತವಾಗಿರಿಸಿ ಅದನ್ನು ಮುನ್ನಡೆಸುವಂತಹ ನಿಟ್ಟಿನಲ್ಲಿ ನಾವು ನಮ್ಮ ವಿಶ್ವಕರ್ಮ ಸಮಾಜ ಹಾಗೂ ಇದರ ಎಲ್ಲ ಕಾರ್ಯಕಾರಿ ಸಮಿತಿಯವರು ಹೆಗಲುಗೊಟ್ಟು ನಿಂತಿದ್ದೇವೆ. ನಾವು ನಮ್ಮ ಉದ್ದೇಶ, ಧ್ಯೇಯದಲ್ಲಿ ಕಟಿಬದ್ಧರಾಗಿರುತ್ತೇವೆ. ಸೊ ನಮ್ಮ ಸಮಾಜ ಬಾಂಧವರ ಕಷ್ಟಗಳಿಗೆ ನಾವು ಓಗೊಟ್ಟು ಅವರಿಗೆ ಬೇಕಾದಂತಹ ಸಲಹೆ ಸಹಾಯಗಳನ್ನು ಕೊಟ್ಟು
ನಮ್ಮ ಸಂಸ್ಥೆ ಹಾಗೂ ದೇಶವನ್ನು ಆದಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ, ನಿಯೋಜಿಸುತ್ತೇವೆ. ಸದಂಚಿತ ಬುದಂಚಿತ ಟಿಂಚಿತ ಪದಂ ಝಲ ಝಲಂಚಲಿತ ಬಂಧುಪದಂ ಪತಂಜಲಿ ತ್ರಿಗಂಜನ ಮನಂಜನ ಮಚಂಚಲ ಪದಂ ಜನನ ಭಂಜನಕರಂ ಕದಂಬರು ಚಿದಂಬರ ಬಸಂ ಪರಮಮಂಬುದ ಕದಂಬಕ ವಿಡಂಬಕಗಲಂ ಚಿದಂಬುದಮಣಿಂ ಬುಧ ಹೃದಂ ಭುಜರವಿಂ ಪರದಿದಂಬರ ನಟಂ ಹೃದಿ ಭಜ ತಕ್ಕಿಟ್ಟ ದಿಟ್ ತಕ್ಕಿಟ್ಟ ತುಂ ತಕ್ಕಿಟ್ಟ ತರ್ಕಿಟ ದೋಂ ತಕ್ಕಿಟ್ಟ ದಿಟ್ ತಕ್ಕಿಟ್ಟ ತುಂ ತಕ್ಕಿಟ್ಟ ತರ್ಕಿಟ ದೋಂ ತಕ್ಕಿಟ್ಟ ದಿಟ್ ತಕ್ಕಿಟ್ಟ ತುಂ ತಕ್ಕಿಟ್ಟ ನಂ ತಕ್ಕಿಟ್ಟ ತಕ್ಕಿಟ್ಟ ಕಿಡತಕ ತರ್ಕಿಟ ತುಂ ಕಿಡತಕ ತರ್ಕಿಟ ತುಂ ಕಿಡತಕ ತರ್ಕಿಟ ತುಂ. ನಮ್ಮ ವಿಶ್ವಕರ್ಮ ಸಮಾಜವು ಬರೀ ಈ ಆಚರಣೆಗಳಲ್ಲೇ ಅಲ್ಲ, ನಾವು ಕರ್ಮಯೋಗಿಗಳು. ನಿಜವಾಗಿಯೂ ವಿಶ್ವಕರ್ಮರೆಂದರೆ ಕರ್ಮಯೋಗಿಗಳು. ನಾವು ಬರೀ ಮಾತಿನಲ್ಲೆಲ್ಲ ನಮ್ಮ ಕರ್ಮದಲ್ಲಿಯೂ. ಕಾರಣ ಇಂದು ಮುಂಬೈಯಲ್ಲಿ ಬಂದು ನೆಲೆಸಿರುವಂಥ ನಮ್ಮ ವಿಶ್ವಕರ್ಮರು ಬೇರೆ ಬೇರೆ ಉಚ್ಚ ಸ್ಥಾನದಲ್ಲಿ ಇದ್ದು ಆದರೂ ಸಮಾಜ ಸೇವೆ ಮತ್ತು ಸಮಾಜ ಅಂತ ಹೇಳಿಕೊಂಡು ಇಂದಿನವರೆಗೂ ಸೇವೆ ಮಾಡ್ತಾ ಬಂದಿದ್ದಾರೆ. ನಾನು ಕೂಡ ನಮ್ಮ ಸಂಘದಲ್ಲಿ 62ನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಚೇರ್ಮನ್ ಆಗಿದೆ. ಪ್ರೋಗ್ರಾಮ್ ಕಮಿಟಿ ಅಂತ ನಮ್ಮ ಯುವಕರಿಗೆ ಬೇಕಾಗಿ, ನಮ್ಮ ಜಾತಿಯ ಯುವಕರಿಗೆ ಬೇಕಾಗಿ ಒಂದು ವಿಶ್ವಕರ್ಮ ಸಮಾಜದಲ್ಲಿ ಒಂದು ಪ್ರೋಗ್ರಾಮ್ ಕಮಿಟಿ ಅಂತ ಮಾಡಿತ್ತು. ಆ ಕಮಿಟಿಯಲ್ಲೇ ಪ್ರತಿ ಮಕ್ಕಳನ್ನು ಮನೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಅವರಿಗೆ ಅವರವರ ಪ್ರತಿಭೆಯನ್ನು ಹೊರಗೆ ತರಬೇಕು ಅಂಥೇಳಿ ನಾವು ಸಮಾಜದ ಎದುರು ಇಡಬೇಕು ಅಂಥೇಳಿ ಒಂದು ಪ್ರಯತ್ನ ಪಟ್ಟಿದ್ದೇವೆ. ಅದು ಸಕ್ಸಸ್ಫುಲ್ಲಾಗಿ 1990ರಲ್ಲಿ ನಾವು ಪಬ್ಲಿಕ್ ಪರ್ಫಾರ್ಮೆನ್ಸ್ ಮಾಡಿದ್ದೆವು. ಆಯಿತಾ. 95ರಲ್ಲಿ ಪುನಃ ಪ್ರೋಗ್ರಾಮ್ ಮಾಡಿದ್ದೆವು, ನಾಟಕ ಮತ್ತು ಮಕ್ಕಳದ್ದೆಲ್ಲ ಸ್ಕಿಟ್ಸು ಅಂತ ಹೇಳಿಕೊಂಡೆಲ್ಲ ತುಂಬ ಪ್ರೋಗ್ರಾಮ್ ಮಾಡಿದ್ದೆವು. ಈಗ ನನಗೆ ಮುಖ್ಯವಾಗಿ ಒಂದೇ ವಿಷಯ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಮುಂದೆ ಇಡಬೇಕಾದ್ರೆ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯ ಒಂದು ಮುಖ್ಯ ಇದನ್ನು ತಿಳಿಸಿಕೊಡಬೇಕು. ಕನ್ನಡ ಮರೆತರೆ ಯಾವ ಸಂಸ್ಕಾರವೂ ಇಲ್ಲ ನಮ್ಮಲ್ಲಿ. ನಾವು ಕರ್ನಾಟಕದಿಂದ ಬಂದವರು, ನಮ್ಮ ಮಾತೃಭಾಷೆ ಕನ್ನಡ. ಆದ್ದರಿಂದ ನಾವು ಕನ್ನಡವನ್ನು ಮರಿಬಾರದು. ಕನ್ನಡವನ್ನು ನಮ್ಮ ಮಕ್ಕಳಲ್ಲಿ, ಮನೆಯಲ್ಲಿ ನಮ್ಮ ಮಕ್ಕಳ ಹತ್ರ ನಾವು ಮಾತಾಡುವಾಗ ಕನ್ನಡ ಮಾತಾಡಬೇಕು. ಇದೇ ಒಂದು ಮುಖ್ಯವಾದ ವಿಷಯ ನಾವು ಮರಿತಾ ಇದ್ದೇವೆ ಬೊಂಬಾಯಲ್ಲಿ ಬಂದು. ಈಗ ಇದನ್ನು ನಾವು ಹೇಳೋದು ತಪ್ಪು ಕಾಣ್ಬೋದು ಇಂದಿನ ಜನಾಂಗಕ್ಕೆ. ಕಾರಣ ನಾವು ಯಾಕೆ ಕನ್ನಡ ಮಾತಾಡಬೇಕು, ಇಂಗ್ಲೀಷ್ ಬರ್ತದೆ, ಇಂಗ್ಲೀಷ್ ಕಲ್ತಿದ್ದೇವೆ ಅಂತೇಳಿ. ಅದಲ್ಲ, ಅದು ಮುಖ್ಯ ಅಲ್ಲ. ನಾವು ಯಾವಾಗ ನಮ್ಮ ಮಾತೃಭಾಷೆಯನ್ನು ಕಲಿತೇವ, ನಮ್ಮ ತಂದೆ ತಾಯಿಯನ್ನು ಮರೆತ ಹಾಗೆ ಅದೇ ಆಗಿ ಮುಟ್ತದೆ. ಕಾರಣ ಏನಂತ ಹೇಳಿದರೆ, ಯಾವ ಕಮ್ಯುನಿಕೇಷನ್ ಇರುವುದಿಲ್ವೋ ಹಿರಿಯರಿಗೆ ಮತ್ತು ಕಿರಿಯರಿಗೆ ಯಾವ ಸಂಸ್ಕಾರವೂ ಸಮಾಜದಲ್ಲಿ ಉಳಿಯುವುದಿಲ್ಲ.